ಇದೀಗ ಹೊಸ ಸಮಸ್ಯೆ ಅಂತೂ ಅಲ್ಲ, ಖಂಡಿತ ಹೊಸ ಸಮಸ್ಯೆ ತುಂಬಾ ವರ್ಷದಿಂದ ಇದು ಆಗ್ತಾ ಇದೆ. ನಾವು ಮಾತಾಡ್ತಾನೆ ಇದ್ದೇವೆ, ರಿಪೀಟೆಡ್ಲಿ ಆಗ್ತಾನೆ ಇದೆ. ನನಗೆ ನೀವು ಕರೆಯುವಾಗ ಒಮ್ಮೊಮ್ಮೆ ಇದೆಯಲ್ಲ ಎಂತ ಮಾತಾಡು ಸುಮ್ಮನೆ, ಯಾಕೆಂದ್ರೆ ಒಂದು ವರ್ಗದ ಜನ ಸೈಲೆಂಟ್ ಇರೋರು ರಿಯಾಕ್ಷನ್ ಅಂತೂ ಮಾಡೋದಿಲ್ಲ. ಕೆಲವರು ಓಕೆ ಸ್ವಲ್ಪ ಸಪೋರ್ಟ್ ಮಾತಾಡ್ತಾರೆ, ಉಳಿದವ್ರು ಈಗ ನಿಮ್ಮದು ಈಗ ಫೇಸ್ಬುಕ್ಕಲ್ಲಿ ಲೈವ್ ಇದ್ದರೆ ಈಗ ಸ್ಟಾರ್ಟ್ ಆಗ್ತದೆ, ಏನು ಬೋಮಗ ರ ಮಗ ಸುಮಗ, ಇದು ಇದು ನಮಗೆ ಸಿಗುವ ಪ್ರಶಸ್ತಿಗಳು. ಸೊ ಇದು ಅಲ್ಲಿಗೆ ಹೋಗಿ ನಿಲ್ತದೆ ಹೇಳುವುದು ನನಗೆ ಒಂದು ಮಟ್ಟದಲ್ಲಿ. ಆದರೆ ಆದರೂ ಕೂಡ ನೀವು ಮಾತನಾಡುವ ನೆಲೆಯಲ್ಲಿ ಒಂದು ಕಾಳಜಿ ಆಗಬೇಕು. ಯಾರೋ ಒಂದು ಗುಂಪನ್ನು, ಯಾರೋ ಒಂದು ಪಕ್ಷವನ್ನು, ಅವರ ರಾಜಕೀಯ, ಅವರ ವೋಟ್ ಬ್ಯಾಂಕ್ ನೀವು ಕೆಲಸ ಮಾಡೋದಾ? ಅಲ್ಲಲ್ಲ. ಈಗ ಎಲ್ಲರೂ ಸಮಸ್ಯೆ ಏನಂದ್ರೆ ಹಿಂದೂ ಮುಸ್ಲಿಮು ಇತ್ತೀಚೆಗೆ ಈಗ ಎರಡೂ ಘಟನೆಗಳು ನಡೀತಾ ಇದೆ, ಆ ಸೈಡಿಂದ ಈ ಸೈಡಿಂದ. ಈಗ ನಿನ್ನೆ ಮೂಡ್ಶೆಡ್ಡಿಯಲ್ಲಿ ಒಂದು ಪ್ರಕರಣ ಆಯಿತು, ಏನು ಹಲ್ಲೆ ಮಾಡಲಿಕ್ಕೆ ಹೋದ ಪ್ರಕರಣ. ಸೊ ಈ ನೈತಿಕ ಇದು ನಿನ್ನೆ ಮಂಡ್ಯದಲ್ಲ ಎಲ್ಲಿಯೋ ನೋಡಿದಾಗ ಆಯಿತು. ಸೊ ಇದು ವಿಚಿತ್ರ ತಿರುವುಗಳನ್ನು ತಗೊಳ್ಳಿಕ್ಕೆ ಶುರುವಾಗಿದೆ. ಈಗ ನಾನು ಹೇಳುದು ಕರಾವಳಿಯ ಬಗ್ಗೆ. ಉಡುಪಿ ಮತ್ತು ಮಂಗಳೂರು ಸೇರಿ ನನ್ನ ಲೆಕ್ಕದಲ್ಲೂ ಅಂದಾಜು ಒಂದು 50 ಲಕ್ಷ ಜನಸಂಖ್ಯೆ ಇರ್ಬೋದು. ಮಂಗಳೂರು ಕರಾವಳಿ 25, ಉಡುಪಿಯಲ್ಲಿ 25. ಅದರೊಳಗೆ ಒಂದು 20-25 ಲಕ್ಷ ಜನ ಮಹಿಳೆಯರಿದ್ದಾರೆ. ಈಗ ಒಂದು ಸಮಸ್ಯೆ ಇದೆ ಅಂತಾದರೆ, ಹಿಂದೂ ಸ್ತ್ರೀಯರು ಮುಸ್ಲಿಮರೊಟ್ಟಿಗೆ ಹೋಗ್ತಾರೆ ಅಥವಾ ಮುಸ್ಲಿಂ ಸ್ತ್ರೀಯರು ಹಿಂದೂಗಳೊಟ್ಟಿಗೆ ಹೋಗ್ತಾರೆ, ಅನೈತಿಕ ಸಂಬಂಧ ಆಗ್ತಾ ಉಂಟು, ಅದನ್ನು ಬಲಾತ್ಕಾರವಾಗಿ ಆಗ್ತಾ ಉಂಟು ಅಥವಾ ಆಮಿಷಕ್ಕೆ ಮಾಡ್ತಾ ಇದ್ದಾರೆ ಹೇಳೋದು ಆರೋಪ. ನಾನು ಕೇಳ್ತಾ ಇರೋದು, ಕಳೆದ 10 ವರ್ಷಗಳಲ್ಲಿ ಇದನ್ನು ಯಾರಾದರೂ ಅಧ್ಯಯನ ಮಾಡಿದಾರಾ ಅಂತ. ಯಾರು ಈ ಆರೋಪ ಮಾಡುವ ಸಂಘಟನೆಗಳು ಅಥವಾ ಆಡಳಿತ ವ್ಯವಸ್ಥೆಯನ್ನು ನೋಡಿಕೊಳ್ಳುವ ಜಿಲ್ಲಾಡಳಿತಗಳು ಜನರಿಗೆ ಮಾಹಿತಿ ಕೊಡಲಿಕ್ಕೆ ಒಂದು ಅಧ್ಯಯನ ಆಗಿದೆ. ಎಷ್ಟು ಜನ ಮಹಿಳೆಯರು, ಹಿಂದೂ ಮಹಿಳೆಯರು ಮುಸ್ಲಿಮರೊಟ್ಟಿಗೆ ಹೋಗಿದ್ದಾರೆ, ಮುಸ್ಲಿಂ ಮಹಿಳೆಯರು ಹಿಂದೂಗಳೊಟ್ಟಿಗೆ ಹೋಗಿದ್ದಾರೆ, ಅನೈತಿಕವಾದ ಮಾಡಿದ್ದಾರೆ ಅಥವಾ ಲವ್ ಜಿಹಾದ್ ಆಗಿದೆ, ಬಲಾತ್ಕಾರವಾಗಿ ಹೋಗಿದ್ದಾರೆ ಅಥವಾ ಎಂಥದ್ದು ಡ್ರಗ್ಸ್ ಸೇವನೆಯಿಂದ ಹೋಗಿ ಏನೋ ಒಂದು ಆ ಕಾರಣಕ್ಕೆ ಎಷ್ಟು 10 ವರ್ಷದಲ್ಲಿ. ಯಾಕೆಂದರೆ ನೀವು 1 ವರ್ಷಕ್ಕೆ ಈಗ ಬರುವಂಥ ಗಲಾಟೆಗಳನ್ನು ನೋಡಿದರೆ ನಮಗೆ ಸಿಗುವಂಥದ್ದು ಒಂದು 10, ತಿಂಗಳಿಗೆ 1 ಇಟ್ಕೊಂಡ್ರೆ 12 ಅಂತ ಇಟ್ಕೊಳ್ಳಿ. 50 ಲಕ್ಷ ಜನಸಂಖ್ಯೆಯ ಒಂದು ಪ್ರದೇಶದಲ್ಲಿ 1 ವರ್ಷಕ್ಕೆ 10-12 ಕೇಸು ಅಷ್ಟೇ ಆಗುವುದಾದರೆ, ಅಲ್ಲಿ ನಾವು ಉಪಯೋಗಿಸುವಂತಹದ್ದು ಸಂಘಟನೆಗಳಿರ್ಬೋದು, ಭಾಷಣಕಾರರಿರ್ಬೋದು, ನೀವು ಮಾಧ್ಯಮದವರು ಇರ್ಬೋದು, ಅವ್ಯಾಹತವಾಗಿ ನಿರಂತರವಾಗಿ ನಡೀತದೆ ಆಕ್ರಮಣ. ಈ ಅವ್ಯಾಹತ ಮತ್ತು ನಿರಂತರ ಹೇಳುವಂಥದ್ದಕ್ಕೆ ದೊಡ್ಡ ಶಬ್ದಾರ್ಥ ಇದೆ, ನಿಮ್ಗೆ ಗೊತ್ತುಂಟು. ಆ ಪ್ರಮಾಣದಲ್ಲಿ ಆಗ್ತಾ ಇದೆ ಹೇಳುವಂಥ ಒಂದು ಭ್ರಮೆಯನ್ನ ಸಮಾಜದಲ್ಲಿ ಸೃಷ್ಟಿಯಾಗ್ತಾ ಇದೆ. ಇಲ್ಲ ಅಂತಾದರೆ ಜಿಲ್ಲಾಡಳಿತ ಅಥವಾ ಸಂಘಟನೆಗಳು ನೇರವಾಗಿ ಈ 10 ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ತೆಗಿಬೇಕು ಹೇಳೋದು ನನ್ನ ಒಂದು ಅಭಿಪ್ರಾಯ. 10 ವರ್ಷಗಳ ಅಂಕಿಅಂಶವನ್ನು ಕೊಡಬೇಕು, ಸಾರ್ವಜನಿಕರಿಗೆ ಕೊಡಬೇಕು. ಎಷ್ಟು ಆ ಸಮಾಜದಿಂದ ಈ ಸಮಾಜದಲ್ಲಿ ಕನ್ವರ್ಟ್ ಆಗಿದ್ದಾರೆ ಅಥವಾ ಏನೇನೋ ನಿಮ್ಮ ಅನೈತಿಕ ನೈತಿಕ ಅದೆಲ್ಲ ಇದೆಯಲ್ಲ, ಓಕೆ, ಗಮನಕ್ಕೆ ಬರದಂಥದ್ದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡಬೇಕು. ಒಂದು. ಎರಡನೇದು, ನಾನು ಈ ಮೊದಲು ಹೇಳಿದ್ದೇನೆ, ಈಗಲೂ ಹೇಳ್ತೇನೆ, ಇದು ಈ ಧರ್ಮ ಮತ್ತು ಧರ್ಮಕ್ಕೆ ಸಂಬಂಧಪಟ್ಟ ನಡವಳಿಕೆಗಳು, ಸಂಸ್ಕೃತಿ, ಈ ನಿಯಮಗಳೆಲ್ಲವೂ ಕೂಡ ಮಧ್ಯಮ, ಕೆಳ ಮಧ್ಯಮ, ಬಡವರಿಗೆ ಮಾತ್ರ. ಯಾಕೆಂದರೆ ಇಲ್ಲಿ ಶ್ರೀಮಂತರ ವರ್ಗದವರಿಗೆ ಆ ರೀತಿ ಮದುವೆ ಆದದ್ದು ಬೇಕಾದಷ್ಟಿದೆ, ಅದನ್ನು ಯಾರೂ ಮಾತಾಡೋದಿಲ್ಲ. ಹೋಗಿ ಊಟ ಮಾಡಿ ಬರ್ತಾರೆ. ನಾನು ಹೆಸರು ಹೇಳುವುದಿಲ್ಲ, ಹೆಸರುಗಳು ನಮ್ಮ ಹತ್ರ ಇದೆ, ನಿಮ್ಮ ಹತ್ರವೂ ಇದೆ. ಯಾಕೆಂದರೆ ನನಗೆ ಅದರ ಬಗ್ಗೆ ಆಕ್ಷೇಪವೂ ಇಲ್ಲ, ಅದು ನಾನು ಅದನ್ನು ತಪ್ಪು ಅಂತಾನೂ ಹೇಳುವುದಿಲ್ಲ. ಹಾಗಿರುವಾಗ ನಾವು ಅವರಿಗೆ ಅಪಮಾನ ಮಾಡುವ ಉದ್ದೇಶದಿಂದ ಈ ಮಾತು ಹೇಳುವುದಲ್ಲ. ಆದರೆ ಶ್ರೀಮಂತರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ ಏಕೆ ಹೇಳುವುದಕ್ಕೆ ಕೂಡ ಸಂಘಟನೆಗಳು ಉತ್ತರ ಕೊಡಬೇಕಾಗ್ತದೆ. ಜೊತೆಗೆ ಮೂರನೆಯದು ಮತ್ತು ಕೊನೆಯದು ಏನಂತಂದ್ರೆ, ಇದು ಈ ರೀತಿ ತಿರುಗಾಡಬಾರ್ದು ಹೇಳುವಂಥದ್ದು ನಿಯಮ ಇದೆಯಾ? ಕಾನೂನು ಇಲ್ಲ. ಕಾನೂನು ಇಲ್ಲ ಅಂತಂದ್ರೆ ಕಾನೂನು ಮಾಡಿ. ನೀವು ಇವತ್ತು ನೇರವಾಗಿ ಇಂಥದ್ದು ಯಾರು ಯಾವ ಮಹಿಳೆಯು ಯಾವುದೇ ಅನ್ಯಮತೀಯನ ಜೊತೆಗೆ ಹೋಗಬಾರದೆಂದು ನಿಷೇಧಿಸಲಾಗಿದೆ ಎಂದು ಸನ್ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ, ಉಡುಪಿ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾಳೆ. ಕಾನೂನು ಮಾಡಿ, ಬಸ್ಗಳಲ್ಲಿ ಹಾಕಿ, ಆಟೋದಲ್ಲಿ ಹಾಕಿ, ಎಲ್ಲ ಕಡೆ ಹಾಕಿಬಿಡಿ, ಮುಗೀತಲ್ಲ.